Hi Nagrajar, welcome to my live. Hi Simple Boy, welcome to my live. Simple Boy ಚಾಂಡೆ ನಾಗರಾಜ್ ಅವರೇ ಕಾಫಿ ಆಯ್ತಾ ನಿಮ್ದು? ಸಿಂಪಲ್ ಬಾಯ್ ಇದ್ದೀರಾ? ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ.
ನಾಗರಾಜ್ ಗಿಫ್ಟ್ ರನ್ ಅಂತ ಹೇಳ್ತಾ ಇದ್ದಾರೆ. ಆರ್ಗಾನಿಕ್ ಕಿಚನ್ ಅವರು ನಾಗರಾಜ್ ಪ್ಲೀಸ್ ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಅವರೇ, ನೀವಿದ್ರೆ ಆರ್ಗಾನಿಕ್ ಅವರಿಗೆ ರಿಟರ್ನ್ ಮಾಡಿ ಆಯ್ತಾ. ವೆಲ್ಕಮ್ ಟು ಮೈ ಲೈವ್ ಆರ್ಗಾನಿಕ್ ಕಿಚನ್. ಕಾಫಿ ಆಯ್ತಾ ನಿಮ್ಮದು? ನಾಗರಾಜ್ ಅವರು ಶಮ್ಲಾ ಅವರ ಇದ್ರೆ ಆರ್ಗಾನಿಕ್ ಕಿಚನ್ ಅವರಿಗೆ ರಿಟರ್ನ್ ಮಾಡಿ. ನಾಗರಾಜ್ ಅಕ್ಕ ಚಾ ಪರಿಯರ ದಾದ ತಿಂಡಿಗೆ ನಂದು ರಂಜಿತ್ ಚಾ ಪರಿಯ ಪೂರಿ ನೀಗ್ಲಿ ಈರ್ ಪರಿಯರ ರಂಜಿತ್ ವೆಲ್ಕಮ್ ಟು ಮೈ ಲೈವ್. ಈರ್ನಾಡೆ ರಂಜಿತ್ ದಾದೇನು ಸ್ಪೆಷಲ್? ಅಕ್ಕ ಈರ್ನ ಲೈಕ್ ಕೊರಿ ಅಕ್ಕ, ಥ್ಯಾಂಕ್ ಯು. ಆರ್ಗಾನಿಕ್ ಕಿಚನ್ ರಂಜಿತ್ ಗಿಫ್ಟ್ ಡನ್ ಪ್ಲೀಸ್. ಅಕ್ಕ ಈರ್ನ ಲೈವ್ಡು ದಾನಿ ಜನನೇ ಉಪ್ಪು ಜೇರಿ. ಅಯ್ಯೋ ದಾದ ಪನ್ನೆ ನಿಂಗೆ ಗೊತ್ತಿಜ್ಜಿ ರಂಜಿತ್ ಅವರೇ, ಬತ್ತಿನಾತ್ ಜನ ಯಾವಿಗೆ 1 ಗಂಟೆದ ಮಲ್ಪು 7 ಜನ ಬರ್ಪೇರ 10 ಜನ ಅಂಚ. ರಂಜಿತ್ గిఫ్ట్ డన్ ప్లీజ్ రిటర్న్ పనుంది. రంజిత్ సాలియన్ ఇరా ఛానల్ ఉండే ಅಲ್ಲೇ మీరు ಆರ್ಗಾನಿಕ್ ಕಿಚನ್ ದಾರ್ ಗಿಫ್ಟ್ ಕೊಡ್ತೀರಿಗೆ ಈರಾಕ ಅರೆ ಗೊಂಜಿ ರಿಟರ್ನ್ ಮಲ್ಪ್ಲೇವೆ ಸಬ್ ಮಲ್ಪ್ಲೇರೆ ಗೊಂಜಿ ಸಬ್ಸ್ಕ್ರೈಬ್ ಮಲ್ಪ್ಲೇರೆ ಆರ್ಗಾನಿಕ್ ಕಿಚನ್ ದಾರೆ ನಾವೇ
ಅಕ್ಕ ದಾದ ಬೇಲೆಡುಲ್ಲಾರು ಅವು ಏರ್ಲಿಜ್ಜೆರ್ ಪಂಚೂರು ಬೇಲೆ ಮಲ್ತ್ ಬರ್ಪಿನ್ಪೋದು ಬೇಲೆ ಮಸ್ತ್ ಉಂಡು. ಅಯ್ಯೋ ಏನೇನು ಕಲತು ಬಿಡ್ಪಾರು ಅಕಲ್ಲ ಯೂಟ್ಯೂಬ್ ಒಂದು ಕೊಡತ. ಎನ್ನ ಸಪೋರ್ಟ್ ಇದೆ ಅಕ್ಕ. ಥ್ಯಾಂಕ್ ಯು ರಂಜಿತ್ ಅವ್ರೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು 1 ಗಂಟೆ ಬಲ್ಪ 1 ಗಂಟೆಗೆ 8 ಜನ ಬರ್ಪೇರು 10 ಜನ ಅಂಚ ಎಂಕ್ಲೆತ್ತ ಕೆಲವು ಜನಕ್ಕೆ ಸಪೋರ್ಟ್ ಮಾಡ್ಬಾರ ಪೋಯರ್ ತಿಕ್ಕುಜಿ ಮಾರ ಅವೇ ಬಂಗಾಪಿ. ಎನ್ನ ಸಪೋರ್ಟ್ ಐಡಿಯಾ ಅಂದ್ ಸಪೋರ್ಟ್ ಮಲ್ಪೊಲಿ ರಂಜಿತ್ ಈರಾರೇನು ಸಬ್ ಮಲ್ಪೊಲಿ ಮಲ್ತು ಬಿಡ್ಲಿ ಅವತ್ತಲ್ಲಿ ತೊಂದರೆ ಇಜ್ಜಿ ಆರಿರೆಗ್ ಈರೆಗ್ ಒಂದು ಮಲ್ತಿರತ್ತೆ ಇಲ್ಲ ಮಲ್ತು ಬಿಡೋಲಿ ಯಾರು ಪಂಡಿರತ್ತೆ. ಇಂಚಿನ ಬಟ್ಟೆ ನಡಿಬೋದು ಬರ್ಪೆ ಏದು ಕಾಸು ಖರ್ಚಲ್ಲ ಬೈಕ್ದಾಯಿ ಬಟ್ಟೆ ನಡಿ ಬರ್ತಿದ್ದೆ ಅವು ಚೆನ್ನಾದವರ ದಾದ ಬಟ್ರು. ಅಯ್ಯೋ ರಂಜಿತ್ ಐಕ್ ಬಟ್ಟೆ ಬರಕ್ಕೆ ಏನ್ರಿ ಇಜ್ಜಿ. ಅಯ್ಯೋ ಅವು ಬತ್ತಿನಗಳು ಬರ್ಪೇರು ಅಂಚ ಸಪೋರ್ಟ್ ಎಂಕಲ ಸಪೋರ್ಟ್ ಮಾಡ್ಬಾರ ಪೋಯರೆ ಆಗ್ತದೆ ಅಂಚ ಒಂದು ಆತು ನಾನು ಸಪೋರ್ಟ್ ಮಾಡ್ಬಾರ್ಕೊಂಡು ಬರ್ಪೇರು ಮಗ ಬತ್ತಿನತೆ ಯಾವ ತಿಕ್ಕಿನತೆ ಯಾವ ಅಂಚ. ಓಕೆ ಅಕ್ಕ ಮಲ್ಪೆ ಬಂದ್ರೆ ಅವರೆಗೆ ಒಂಜಿ ಮಲ್ಪಲೆ ಅರಿರೆಗೆ ಕನೆಕ್ಟ್ ಆತೇರಿಗೆ ಒಂಜಿ ಕೊರ್ದು ಬಿಡ್ಲೆ ಅವೆ ಇತ್ತೇನೆ ಕೊರ್ಲಿ ದಯಪಣ ಬಕ್ಕೇರಿಗೆ ನಾಳ್ನ ತಿಕ್ಕುಜಿ ಚಾನಲ್ ಅವೇ ಇತ್ತೇನೆ ಅರ್ನ ಅಕೌಂಟ್ ಉಂಟದೆ ಮೂಲಲ್ಲಿ ತುಲೆ ಆರ್ಗಾನಿಕ್ ಕಿಚನ್ ಬಂದ ಅಡೆಗೆ ಕ್ಲಿಕ್ ಮಲ್ಪಲೆ ಮಲ್ತದು ಅರ್ನ ಚಾನಲ್ ಆಕ್ಟಿವಿಟಿ ಉಂಟದೆ ಅಡೆ ಪೋದು ಒಂಜಿ ಸಬ್ ಮಲ್ತು ಬಿಡ್ಲೆ ಅವೇ. ಅಕ್ಕ ದೇವೇರು ಕೊರ್ನಾತಿಯ ಒಂದು ದೇವೇರು ಕೊರ್ನಾತಿ ಯಾವೇ ಹೆಚ್ಚು ಆಸೆ ಪಡ್ರೆಲ್ಲ ಬಲ್ಲಿ ಮೆಲ್ಲ ಹಾಪುಂಡು ಮಲ್ಲೆಜ್ಜಿ ಇಲ್ಲ ಕಾಪುಂಡು ಅದೇ ಹೇಮಂತ್ ಗೌಡ ಅವರು ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಹೇಮಂತ್ ಗೌಡ. ಅಕ್ಕ ದೇವೇರ್ ಕೊರ್ನಾಥ್ ಅಕ್ಕ ಸಬ್ಸ್ಕ್ರೈಬ್ ಓಕೆ ಥ್ಯಾಂಕ್ ಯು ಸೋ ಮಚ್ ರಂಜಿತ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತದಕ್ಕೆ ಮಾತ್ರ ಇಲ್ಲ. ಆರ್ಗಾನಿಕ್ ಕಿಚನ್ ಅವರೇ ನಿಮಗೆ ರಂಜಿತ್ ಅವರು ಕನೆಕ್ಟ್ ಆಗಿದ್ದಾರೆ ಆಯಿತಾ. ಹೇಮಂತ್ ಗೌಡ ಅವರೇ ವೆಲ್ಕಮ್ ಟು ಮೈ ಲೈವ್. ಹೇಮಂತ್ ಅವರೇ ಕಾಫಿ ಆಯಿತಾ ನಿಮ್ಮದು? ಹೇಮಂತ್ ಹಾಯ್ ಬಂದು ಪೋಯಿ ನಾನು ಅಕ್ಕ ನೀರು ಜಾಸ್ತಿ ಚಾಲು ಮಾಡ್ತದೆ వచ్చి ವೇಸ್ಟ್ ಮಾಡ್ಕೊಚ್ಚು ಅಕ್ಕ. ಅವು ಜೋಕುಲು ಮಾಡ್ತೊಂದುಲ್ಲೇರು ಬ್ರಷ್ ಮಾಡ್ತೊಂದುಲ್ಲೇರು ಗಲಿಗೆ ಬರ್ತದೆ ಜೋಕುಲು ಲಕ್ಕು ಇರತ್ತೆ ಮೆಗ್ದಿನ 2 ಜೋಕುಲುಲ್ಲ ಅಕ್ಕ ಎನ್ನ 2 ಜೋಕುಲುಲ್ಲ ಅಣ್ಣ ಅವು ಬ್ರಷ್ ಮಾಡ್ತೊಂದುಲ್ಲೇರಪ್ಪ. ನಮ್ಮನಿ ಬ್ರಷ್ ಮಲ್ಪನು ಮಾರ್ರೆ ಅಯ್ಯೋ ಅಕ್ಕಲ್ ಬ್ರಷ್ ಮಲ್ಪುನದು ಉಂಟು ಅವು ನೀರು ಪಡ ಬ್ರಷ್ ದೆಕ್ಕುವರೆ ಚೂರಿ ನೀರು ಚಾಲು ಮಲ್ತು ದೆಕ್ಕುನ ಐಕುಲ್ ಬ್ರಷ್
ಬ್ರಷ್ ತೆಕ್ವೇರ ಕೂಲಿ ತೆಕ್ವೇರ ಹೆಂಗ್ ಗೊತ್ತಾಗ ಕೂಲಿ ಮಾತ್ರ ಕ್ಲೀನ್ ಆಗುದು ಅವರಪ್ಪ ಇತ್ತೀಚೆ ಬರ್ಕೊಂಡು ಹೋಗಿದೆ ಆತೆ ಪ್ರಾಜೆಕ್ಟ್ ಬೈದಿನಿ ಅಕ್ಕ ಮೆಗ್ದಿನ ಜೋಕುಲು ಅಂದಂದು ಬ್ರಷ್ ಪಂಡೆಂಗಲ್ಲ ಬ್ರಷ್ ಮಾತ್ರ ತೋಡು ಬ್ರಷ್ 1 ಗಂಟೆ ಮತ್ತೆ ಮಲ್ಪೇರು ಕೂಲಿ ಕ್ಲೀನ್ ಆಪಚ್ಚು ದಾದ ಮನ್ಪುವರಕ್ಕ ದಾದ ಮಲ್ಪುನ್ ಪಲ್ಲೆ ಹಾಕುಲ್ ದೆಕ್ಕಿನ ತೆಕ್ಕಡ್ ಬಂದು ಬಿಡ್ತೀನಿ ಇಜ್ಜಿ ಕುಲೈ ಕೈತಲು ನಾಡ ಪ್ರತಿಭಾ ಕುಲೈ ತೂತೆ ಪರಿಚಯ ಇಜ್ಜಿ ಕಾದ ಇರಿಗೆ ಪರಿಚಯನಾ ಹೇಮಂತ್ ಗೌಡ ಚಾಂಡ್ ಅಕ್ಕ ಚಾಂಡಿ ಪೂರಿ ಇಂಗ್ಲೆ ತಿನ್ರೆ ನಿಕ್ಲಿದಾದಿ ತಿನ್ರೆ ಹೇಮಂತ್ ಅವರೇ ನಿಮ್ಗೆ ಎಂತ ತಿಂಡಿ ರಂಜಿತ್ ದಾದ ತಿಂಡಿ ಪಂಜಾರಿ ರಂಜಿತ್ ಸಾಲೆ ಹೊಸ ಬೆಟ್ಟು ಬನೊಂದುಲ್ಲೇರು ಹೊಸ ಬೆಟ್ಟ ಇರಾ ದೋಸೆ ಓಕೆ ಇಚ್ಚಿ ಅಕ್ಕ ಸೋಷಿಯಲ್ ಮೀಡಿಯಾಡ್ ತೂದು ಗೊತ್ತಾ ನಾನು ಎಂಕಲ ಆತೆ ಬಕಂಜ ಎದುರು ತೂತು ಜನರೇ ಸೋಷಿಯಲ್ ಮೀಡಿಯಾ ಮಾತ್ರ ಅಲ್ಲ ಎಂಕಿನಿ ರಜೆ ಮೇರೆಗಿನಿ ರಜೆ ಹೇಮಂತ್ ಅವರಿಗೆ ರಜೆ ವರ್ಕ್ ರಜೆ ಕೊಡ್ತೀರಾ ತೇ ಎಟ್ಟೆಂಡ್ ರಜೆ ಐತಾರ ರಜೆ ಜತೆ ಮಲ್ಲಿ ಜೋದಿ ನಾಡದಾನೆ ರಜೆ ಎನ್ನ ಕಾರ್ಕಳ ಅಕ್ಕ ಓ ಈ ಕಾರ್ಕಳದಾರ ಓ ಬೇಲೆಗಿಡೆ ಬರ್ಪಿನಾ ಕೆ.ಬಿ. ಕನ್ನಡ ಲಾಗ್ಸ್ ಅವರು ಬಂದು ಹಾಯ್ ಕೆ.ಬಿ. ಕನ್ನಡ ಲಾಗ್ಸ್ ಅವರೇ ವೆಲ್ಕಮ್ ಟು ಮೈ ಲೈವ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಕೆ.ಬಿ. ಅವರೇ ವೆಲ್ಕಮ್ ಟು ಮೈ ಲೈವ್ ಕೆ.ಬಿ. ಅವರೇ ಕಾಫಿ ಆಯ್ತಾ ನಿಮ್ಮದು ಇಜ್ಜಿ ಇನಿ ಮನ್ಪುನ ವರ್ಕ್ ಕೋಡೆ ನೋ ಇನಿ ಮನ್ಪುನ ವರ್ಕ್ ಕೋಡೆ ಮಂದರ ಓಕೆ ಗುಡ್ ಎಸ್ ಅಕ್ಕ ಬೇಲೆ ಕುಡ್ಲಾಡು ಅಂದೆ ಟೀ ಕಾಫಿ ಆಯ್ತಾ ಸಿಸ್ಟರ್ ಅಂತ ಹೇಳ್ತಾರೆ ಆಯ್ತು ಕೆ.ವಿ. ಅವರಿಗೆ ನಿಮ್ದು ಆಯ್ತಾ ಟೀ ಕಾಫಿ ನಂದಾಯ್ತು ಇವತ್ತು ಪೂರಿ ಆಯ್ತು ಅಂತ ಹೇಳ್ತಿದ್ದಾರೆ ನಿಮ್ಗೆ ಎಂತ ಸ್ಪೆಷಲ್ ಲೈವ್ಗೆ ಲೈಕ್ ಕೊಡದವ್ರು ಲೈಕ್ ಕೊಡಿ ಸೂಪರ್ ಅಂತ ಹೇಳಿದೆ ಥ್ಯಾಂಕ್ ಯು ಸೋ ಮಚ್ ಕೆ.ವಿ. ಅವರೇ ಥ್ಯಾಂಕ್ ಯು ಅರುಣ್ FH ಅವ್ರು ಬಂದು ಹಾಯ್ ಹೇಮಂತ್ ಬ್ರೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಹೇಮಂತ್ ಬ್ರೋ ಅರುಣ್ ಅವರು ನಿಮಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಇನ್ನಪ್ಪ ಅಯ್ಯೋ ಲೈಕ್ ರನ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಗಿಫ್ಟ್ ಕೊಡಿ ಹೇಮಂತ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಹೇಮಂತ್ ಬ್ರೋ ಅವರೇ ನೋಡಿ ಅವರಿಗೆ ಚಾನಲ್ ಇರ್ಲಿಕ್ಕಿಲ್ಲ ಅರುಣ್ ಅವರೇ ಹೇಮಂತ್ ಬ್ರೋದು ಕೆ.ವಿ. ಅವ್ರದ್ದು ಇರಬೇಕು ಚಾನಲ್ ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ನೈಸ್ ಅಂತ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ಕೆ.ವಿ. ಅವರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗುಡ್ ಸಪೋರ್ಟ್ ಅಂತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದವರು ಲೈಕ್ ಕೊಡಿ ಹೈಡಲ್ಲಿ ಇರಬೇಡಿ ಕಮೆಂಟ್ ಮಾಡಿ
ಥ್ಯಾಂಕ್ ಯು ಸೋ ಮಚ್. ಕೆ ವಿ ಅವರೇ, ನಿಮ್ಮದು ಲೈವ್ ಉಂಟಾ? ಎಷ್ಟು ಗಂಟೆಗೆ ಅಂತ ಹೇಳಿ. ಈಗ ಸ್ವಲ್ಪ ದಿನ ಟೈಮ್ ಇಲ್ಲ ಬರಲಿಕ್ಕೆ, ಮತ್ತೆ ಬರ್ತೇನೆ. ಈಗ ಎಷ್ಟು ಗಂಟೆಗೆ ಅಂತ ಹೇಳಿ ನಿಮ್ಮದು ಲೈವ್ ಇದ್ದರೆ. ನೈಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾಡಲ್ಲ, ಲೈವ್ ಮಾಡಲ್ಲ ಸಿಸ್. ಓಕೆ ಓಕೆ ಓಕೆ, ಮಾಡಿದರೆ ಹೇಳಿ ಆಯಿತಾ ಟೈಮಿಂಗ್ಸ್. ನೀವು ನನಗೆ ಕನೆಕ್ಟ್ ಆಗಿದ್ದೀರಾ ಕೆ ವಿ ಕನ್ನಡ ವ್ಲಾಗ್ಸ್ ಅವರೇ? ಕನೆಕ್ಟ್ ಆಗೋದಿದ್ರೆ ಕನೆಕ್ಟ್ ಆಗಿ, ನಾನು ಮತ್ತೆ ನಿಮಗೆ ನನಗೆ ಕಮೆಂಟ್ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಇರೇಗ ದಾದ ತಿಂಡಿ ಕೊನೊಂದುಲ್ಲೇರಿ ಹೇಮಂತ್ ಅವರು. ಹೇಮಂತ್ ಅವರು, ನನಗೆ ಪೂರಿ, ನಿಮಗೆ ದೋಸೆ ಅಲ್ಲ, ನಮಗೆ ಪೂರಿ ಇವತ್ತು. ಹೇಮಂತ್ ಅವರೇ, ನಿಮ್ಮದು ಚಾನಲ್ ಉಂಟಾ? ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆಯಿತಾ ಹೇಮಂತ್ ಅವರೇ, ಟೈಮ್ ಇದ್ದರೆ. ನಮ್ಮದು ಮೆಹಂದಿದು ಮತ್ತು ವೆಡ್ಡಿಂಗಿದು, ಅಕ್ಕನ ಮಗಳದ್ದು ಎಲ್ಲ ವೆಡ್ಡಿಂಗಿದು ಮತ್ತು ಮೆಹಂದಿದೆಲ್ಲ ವೀಡಿಯೋ ಹಾಕಿದ್ದೇನೆ, ನೋಡಿ ಸಪೋರ್ಟ್ ಮಾಡಿ ಸಿಸ್. ನೀವು ಅಂತ ಹೇಳ್ತಾ ಇದ್ದಾರೆ, ಎಂತಾಯಿತು? ನಾನು ಲೈವ್ ಕೆ ವಿ ಅವರೇ ಎಂತ ಅಂತ ನನಗೆ ಅರ್ಥ ಆಗಲಿಲ್ಲ ಸಿಸ್. ನೀವು ಅಂತ ಹೇಳಿದ್ರೆ ಕನೆಕ್ಟ್, ನಾನು ಮತ್ತೆ ನೋಡ್ತೇನೆ. ನನ್ನ ಅಂದಾಜು ಕನೆಕ್ಟ್ ಆಗಿರಬೇಕು ಕೆ ವಿ ಅವರೇ, ಇಲ್ಲದಿದ್ದರೆ ನಾನು ಮತ್ತೆ ನೀವು ವಿಡಿಯೋಗೆ ಕಮೆಂಟ್ ಹಾಕಿಬಿಡಿ ಆಯಿತಾ. ನೀವು ಕನೆಕ್ಟ್ ಆದರೆ ಆಗದಿದ್ದರೆ ಆಗ್ತೇನೆ. ಓಕೆ. ಮೈ ವಿಲೇಜ್ ಹೋಮ್ ಟೂರ್ ಅವರು, ಸಿಸ್ಟರ್ ಗುಡ್ ಮಾರ್ನಿಂಗ್, ಟೀ ಆಯಿಂದ ಅಂತ ಹೇಳ್ತಾ ಇದ್ದಾರೆ ನನಗೆ. ಮೈ ವಿಲೇಜ್ होम टूर सिस, मुझे आपका भाषा नहीं आता है, हिंदी आता है. आप इंग्लिश में मैसेज कर सकते हैं. ಮೈ ವಿಲೇಜ್ ಹೋಮ್ ಟೂರ್, ವೆಲ್ಕಮ್ ಟು ಮೈ ಲೈವ್. ಕಾಫಿ ಆಯಿತಾ ನಿಮ್ಮದು? ಕನ್ನಡ ಓಕೆ ಓಕೆ ಅಂತ ಹೇಳ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ಮೈ ವಿಲೇಜ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಕೆ ವಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಿನ್ನಡೆಯ ಬಾಂಗಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲು ಸಿಗದವಳೆ, ನನ್ನೆದೆಲಿ ಹಾಡಾಗಿ ಹರಿದವಳೆ. ಕಾಫಿ ಅಂತ ಹೇಳ್ತಾ ಇದ್ರೆ, ಕಾಫಿ ಆಗಿದೆ. ನಿಮ್ಮದು ಕಾಫಿ ಆಯಿತಾ? ನಂದು ಕಾಫಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೈ ವಿಲೇಜ್ ಟೂರ್ ಹೋಮ್, ಮೈ ವಿಲೇಜ್ ಹೋಮ್ ಟೂರ್. ಥ್ಯಾಂಕ್ ಯು ಸೋ ಮಚ್.
माय विलेज होम टूर। आप केवी कनाडा को कनेक्ट हो जाइए, उसको गिफ्ट दीजिए। वो आपको रिटर्न, वो आपको किया होगा ಗಿಫ್ಟ್. ಕೆ ವಿ ಕನ್ನಡ ನೀವು ಅವರಿಗೆ ಗಿಫ್ಟ್ ಕೊಟ್ಟಿದ್ದೀರಾ? माय विलेज टूर, के वी कनाडा को आप गिफ्ट दीजिए. ಎನ್ನೆದೆಯ ಬಾಂದಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ನನ್ನೆದೆಲಿ ಹಾಡಾಗಿ ಹರಿದವಳೆ. ಮೂರು ಜನ್ಮಕ್ಕೆ ಕೊಟ್ಟಿದ್ದೇನೆ. माय विलेज होम टूर आपको के वी कनाडा व्लॉग्स ने गिफ्ट दिया है, आप रिटर्न कीजिए. ಜನ್ಮಕ್ಕೂ ನೂರಾರು ಜನ್ಮಕ್ಕೂ. ಕೆ ವಿ ಅವರೇ, ಅವರ ವಿಡಿಯೋಗೆ ಕಮೆಂಟ್ ಹಾಕಿದ್ದೀರಲ್ಲ, ಕಮೆಂಟ್ ಹಾಕಿದರೆ ಅವರು ಖಂಡಿತ ರಿಟರ್ನ್ ಮಾಡ್ತಾರೆ ನಿಮಗೆ. ಹ್ಞೂ ಹಾಕಿದೆ ಅಂತ, ಹಾಗಾದರೆ ರಿಟರ್ನ್ ಮಾಡ್ತಾರೆ ಅವರು, ಮತ್ತೆ ರಿಟರ್ನ್ ಮಾಡ್ಬೋದು. ಕೆಲವರು ಅಂದರೆ ನಾವು ಹೋಗಿ ಅವರಿಗೆ ಕಮೆಂಟ್ ಹಾಕ್ತೇವೆ, 24 hours ನಂತರ ಕೆಲವರು ರಿಟರ್ನ್ ಮಾಡ್ತಾರೆ, ಕೆಲವರು ಬೇಗ ರಿಟರ್ನ್ ಮಾಡ್ತಾರೆ ಹಾಗೆ. ಸಪೋರ್ಟಿಂಗಲ್ಲಿದ್ದಾರೆ ಕೆ ವಿ ಅವರು. ಥ್ಯಾಂಕ್ ಯು ಸೋ ಮಚ್ ಕೆ ವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಗು ಎಂದಿದೆ ಮಂಜಿನ ಬಿಂದು, ನಲಿ ಎಂದಿದೆ ಅಕ್ಕನ ವಾಟ್ಸಪ್ ಉಂಡ ಇಜ್ಜಿ? ವಾಟ್ಸಪ್ ಇಲ್ಲ, ಯೂಟ್ಯೂಬ್ ಮಾತ್ರ ಇರೋದು. ಗುಡ್ ಸಪೋರ್ಟ್, ಸೂಪರ್ ಲೈವ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಸ್ಬೆಂಡ್ ಹತ್ರ ಉಂಟು ವಾಟ್ಸಪ್, ಓಕೆ ಅಂತ ಹೇಳ್ತಾ ಇದ್ದಾರೆ. ವಾಟ್ಸಪ್ ಇಲ್ಲ, ಇನ್ಸ್ಟಾ ಇಲ್ಲ, ಯಾವುದಿಲ್ಲ. ನಾನು ಯಾವುದು ಬೇಡ ಅಂತ ಬಿಟ್ಟದ್ದು, ಎಲ್ಲ ಇತ್ತು ಈ ಮೊಬೈಲಲ್ಲಿ. ಅದು ಮಕ್ಕಳಿಗೆಲ್ಲ ಬಿಟ್ಟು ಬಿಟ್ಟಿದ್ದೇನೆ ವಾಟ್ಸಪ್ಪಲ್ಲಿ. ಅವ್ರದ್ದು ಸ್ಕೂಲಿದ್ದು ಮೆಸೇಜ್ ಎಲ್ಲ ಬರ್ತದಲ್ಲ, ಹಾಗೆ ಅದು ಅವರಿಗೆ ಕೊಟ್ಟುಬಿಡ್ತೇನೆ, ನಂದು ಯಾವುದಿಲ್ಲ ಅದರಲ್ಲಿ. ಹಾಗೆ ಸ್ಕೂಲಿದೆಲ್ಲ ಬರ್ತದಲ್ಲ, ಅದಕ್ಕೆ ಸ್ಕೂಲಿಗೆ ಮಾತ್ರ ಅಷ್ಟು, ಅದು ಮಾತ್ರ ಇರೋದು ನನ್ನದು, ಬೇರೆ ಯಾರ್ದು ಕನೆಕ್ಟ್ ಇಲ್ಲ. ಹಸ್ಬೆಂಡ್ ಹತ್ರ ಉಂಟು. ನೈಸ್ ಲೈವ್ ಅಂತ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
ಹೇಳ್ತಾರೆ. ಥ್ಯಾಂಕ್ ಯು ಹೇಮಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹೇಮಂತ್ ಅವ್ರು, ನೀವು ಚಾನಲ್ ಉಂಟಾ ನಿಮ್ಮದು? ಚಾನಲ್ ಇದ್ದರೆ ಒಳ್ಳೆಯದು, ಯಾಕೆಂದರೆ ಯಾರಾದರೂ ಬಂದು ಕನೆಕ್ಟ್ ಆಗ್ತಾರಲ್ಲ. ಒಂದು ಯಾವುದಾದ್ರು ಶಾರ್ಟ್ ಹಾಕಿಬಿಡಿ, ರೀಲ್ಸ್ ಯಾವುದಾದ್ರು, ಆಗ ನಿಮ್ಗೆ ಯಾವಾಗಾದರೂ ಮಾಡ್ಬೇಕು ಅನಿಸಿದರೆ ಚಾನಲ್ ಮಾಡ್ಬೋದಲ್ಲ. ಗಗನ ಆಚಾರ್ಯ ಅವರು ಬಂದರು. ಹಾಯ್, ಗುಡ್ ಮಾರ್ನಿಂಗ್ ಗಗನ ಅವರೇ, ವೆಲ್ಕಮ್ ಟು ಮೈ ಲೈವ್. ನಿಶಾಲ್ ಪಾಟೀಲ್ ಅವರು ಬಂದರು. ಹಾಯ್ ಬೇಟಾ, ಗುಡ್ ಮಾರ್ನಿಂಗ್ ಬೇಟಾ ಅಂತ ಹೇಳ್ತಿದ್ದಾರೆ. ಹಾಯ್ ನಿಶಾಲ್ ಪಾಟೀಲ್ ಜಿ, ವೆಲ್ಕಮ್ ಟು ಮೈ ಲೈವ್. ಗಗನ ಆಚಾರ್ಯ ಅವರೇ, ನಿಮ್ಮದು ಚಾನಲ್ ಉಂಟಾ? ಕಾಫಿ ಆಯಿತಾ ನಿಮ್ಮದು ಗಗನ್ ಅವರೇ? निशाल पाटिल, आपका टिफ़िन हो गया, कॉफ़ी टी हो गया? मुझे तो हिंदी बराबर नहीं आता है निशाल पाटिल जी, फिर भी थोड़ा थोड़ा बोल लेती हूँ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ, ಬಾರೋ ಬಾರೋ ನನ್ನ ರಾಜ್ಯ, ನಿನಗೆ ಜಯದ ಮಹಾಮಂತ್ರ, ನಿನ್ನ ದಾರಿಯಲ್ಲಿ ಎಲ್ಲೂ ಸೋಲೆ ಇಲ್ಲ, ಬಾಳ ದಾರಿಯಲ್ಲಿ ನೀಡು ಶಿವ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ನಾನೇಕೆ ಅಂಜಲಿ, ನೀ ನನ್ನ ಅಂಬಲಿ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರ ಬೇಕೇ, ನೀನಿಟ್ಟ ಕಾಯ, ನಿನ್ನ ಕೈಲಿ ಮಾಯ, ಆಗೋದು ಹೋಗೋದು ನಾ ಕಾಣೆನೆ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಮಾಳಿಗೆ ಕೊಟ್ಟರು, ಮರದಡಿಯಲಿಟ್ಟರು, ನಾನಂತೂ ನಿನ್ನನ್ನ ನಾರೇ, ಸಾರಂಗಮನಕ್ಕೆ ಸಾರಂಗಮನಕ್ಕೆ ನೂರಾರು ಬಯಕೆ, ಮುಂದಿಟ್ಟು ನುಡಿಸೋನು ನಾ ಕಾಣೆನೆ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಸುಮಕ್ಕ ಬತ್ತೀರು 8 ಡನ್ ಒಂದೊಂದು. ಥ್ಯಾಂಕ್ ಯು ಸುಮಕ್ಕ, ವೆಲ್ಕಮ್ ಟು ಮೈ ಲೈವ್. ಚಾ ಆಡಕ್ಕೆ ಒಂದೊಂದು ಚಾಂಡಿ ಎಂಗ್ಲಿ ನಿಪ್ಪೂರಿ ಇರಿಗ್ದಾದೆ ತಿಂದರೆ
ಬೀಡಿ ಆಂಡಕ್ಕೇನೊಂದುಲ್ಲೇರು ಒಬ್ಬ ಬೀಡಿಂದೆ ಕೋಡೆ ಇರೆಪುಗೆರೆ ಕಂದೆ ಸುಮಕ್ಕ ಇರೆಪುಗೆರೆ ಕಂತುದುಂಡತೆ ಕಟಿಲು ದೇವಸ್ಥಾನ ಪೋಯೆ ಇರೆಪುಗೆರೆ ಅವಲಿ ಬೀಡಿ ಕಟ್ಟೆರ್ದಿಲ್ಲಜ್ಜಿ ಕಟ್ಟದಿಲ್ಲಜ್ಜಿ ನಾಲೆಜ್ಜಿ ನನ್ನ ಎತ್ತು ಸುರು ಮಲ್ಪೋಡು ಕಟಿಲು ಪೋದುವನ ಕತ್ತಲೆ ಅಂಡ್ ಅಲ್ಲು ನೋವಾ ಕೂಲಿ ಪೆನ್ನೊಬ್ಬ ಒವ್ವೇನಲ್ಲ ಅವು ಮಾರ್ರೆ ಈ ಕೂಲಿ ಪೆನತ್ತು ಮಸ್ತ್ ಕೂಲಿ ಬೇನೆ ಬಂಡಬ್ಬ ಎಂಕಲಂಚನೆ ಕೂಲಿ ಬೇನೆ ಶುರು ಅನ್ನತ್ತೆ ಮಂಡೆನೆ ಬೇನೆ ಆಪಿನ ಪಕ್ಕ ಒಂಜಿ ಕೂಲಿಲ ಸಾರಿ ಜಂಚಾತನ್ ಎನ್ನಂಚೆನೆ ಅಂದಿ ಬೀಡಿ ಕಂದು ಇರಬೇಕಿರ ಕಂತೀಪಿನ ಕಟ್ಟು ಕಂದು ಆನಿ ಬಕ್ಕ ಒಡೆಯಲ್ಲ ಪೋರಪ್ಪುಣಿ ಪೋದು ಬತ್ತಕ್ಕೆ ದಾಲೊಂದು ಆಪುಜಿ ಪೋದು ಅತ್ತಕ್ಕ ಬಕ್ಕ ಕತ್ತಲೆ ಆಪುಣಿ ಬಕ್ಕ ಎಂಜಿನಿ ಕಟ್ಟೆರು ಕುಲ್ಲುನು ನಾನು ಇತ್ತಲ್ಲ ಈತು ಕೊಡ್ತಾನೆ ನಲ್ಲ ಇರೆ ಕತ್ತಿರ್ದಿಜ್ಜಿ ಅಂದು ಮಂಡೆ ಫುಲ್ ಬೇನೆ ಮರ್ದಕಲ್ನಿ ಸುಮಕ್ಕ ಮರ್ದಕಂತ ಕಮ್ಮಿ ಆಪುಜಿ ಕೂಲಿದಡೆ ಪೋದು ಬಲೆ ಒಂತೆ ಕ್ಲೀನ್ ಮಲ್ಪೇರು ಕೂಲಿ ಪನ್ಪಿನಿ ಕೂಲಿದಡೆ ಪೋಪೆ 400 ರೂಪಾಯಿ ಬೋರ್ಡು ದಿವೋಡು ಕೂಲಿದಡೆ ಪೋಪುನಾಗಲ್ಲ ಭಯಂಕರ ಇಂಕಲ ಕೂಲಿ ಬೇನೆ ಇಂಕಲ ಕುಲ್ಲೇರ ಆಪುಜಿ ಮಾರೆ ಭಯಂಕರ ಅಂದು ಯಾನ್ ಲವ್ ಭೂತಗಾಂಡೆ ಗೌಜಿ ಮಾತ ಬೇನೆಲ್ಲ ಸೈಜ್ ಒಂದು ಪೂಡತೆ ಒಂಜಿ ದಾದ ನಂಚಿ ಮಂಡೆನೆ ಅಲ್ಲ ಸತ್ಯ ಗೋಧಿ ಒಂಜತ್ತೊಂಜಿ ಒವೆಲ್ಲ ಪಲೇಜನೆ ಜಂಚಾಪು ನಮ್ಮ ಕೈಟ್ ಓವುಲ ಅವೆಲ್ಲ ಆಪುಜಿ ಅತ್ತೆ ಬೂತಗು ಎಂಕ್ಲೇನ ಇಲ್ಲಡ ಓಡ ಅತ್ತೆ ಬೂತಗು ಅಂದೆ ಅಲ್ಪ ಅಲ್ಪ ಪಪ್ಪನ ಒಂದಿಟ ಆಂಡ್ ಅಮ್ಮನ ಒಂದಿಟ್ಟು ನಾನು ಅವಳು ಪಪ್ಪನ ಬೇಗ ಮಲ್ದೇರಿ ಈ ಸಲ ಪಪ್ಪನ ಅವಳು ಅಮ್ಮನವಳು ನಾನು ಅವಳು ಅಮ್ಮನವಳು ಮಲ್ತಿನ ಕೋಲಪುರ ಉಪ್ಪು ಮಂತ್ರ ದೇವತೆನೆಲ್ಲ ಬಕ್ಕ ಕೊರಗಜ್ಜನ ಕೋಲಪುರ ಉಂಡು ಆನೆ ಅಗೇಲ್ದಾನಿ ಅಂಚ ಏಪದಿ ಬೇರೆ ಗೊತ್ತುಜ್ಜಿಪೋ ಈ ಸಲ ಮಾತ್ರ ಬೇಗ ಆತನಿ ಈ ಸಲ ಮಾಮಗ್ ಗೊಂತದ್ರು ಅಂಚ ಈ ಸಲ ಏಪದಿ ಬೇರೆ ಗೊತ್ತುಜ್ಜಿ ಮೇ ಲಾಸ್ಟ್ ದೀಪೇರ ಆದಾದನ ಮೇ ಲಾಸ್ಟ್ ಜೂನ್ ಫಸ್ಟ್ಗೆ ದೀವೇರು ಮೇ ಲಾಸ್ಟ್ ಜುಲೈ ದೀವೋಡ ಅಂದತೆ ಪಕ್ಕ ಪತ್ತನ ಜನ ಶರೀಫ್ ಬಾಪುರ್ ಅವ್ರು ಹಾಯ್ ಅಂತ ಹೇಳ್ತಾರೆ. ಹಾಯ್ ಶರೀಫ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ನಾವು ಟಿಫಿನ್ ಇದು ಚಹಾ ಮತ್ತು ಟಿಫಿನ್ ಮಾಡೋದು. ಹಾಂ ಪನದಲ್ಲಿ ಸುಮಸಿಸ್ ಬಕ್ಕದಾದಿ ತಿಂದೆ ಸುಮಸಿಸ್ ತಿಂಡ್ರದಲ್ಲ ಮಲ್ದಿ ಜರ್ಪನೈತೆ ಕೂಲಿ ಬೇನೆ ಐತಿ. ಓಕೆ ಓಕೆ ಅಂದು ಕೂಲಿ ಬೇನಲ್ಲ ದಾಲ ಬೇಲ ಮಲ್ಪ ಎಲ್ಲ ಜೊತೆ 24 ಅವು ಮೇ ಪತ್ತನಾಜ 24 ಅಂದು 24 ಪತ್ತನಾಜ. ನಿಮ್ಮ ಕಡೆ ಊಟ ಅಂತ ಹೇಳ್ತೀವಿ ನಾವು. ಹೌದಾ, ಓಕೆ ಓಕೆ. ಹಾಗಾದರೆ ನಮ್ಮದು ಊಟ ಆಯಿತು. ನಿಮ್ಮ ಕಡೆ ನೀವು ಊಟ ಮಾಡೋದಲ್ಲ, ನಮ್ಮ ಕಡೆ ಊಟ ಅಲ್ಲ, ನಮ್ಮ ಟಿಫಿನ್ ನಮ್ಮದು ಪೂರಿ ಇವತ್ತು. ಹಾಗಾದರೆ ನಮ್ಮದು ಆಗಿದೆ ಪೂರಿ ಪೂರಿ. ಬೊಕ್ಕ ಆಪು ಜಂದ ಅಂದು ಬೊಕ್ಕ ಆಪು ಜೊತೆ ಟೀ ಮಾತ್ರ ಪರ್ಲ ಬಕೆಟ್ ದಾದ ಅನ್ಪೋರು ಮರ್ದು ಪೂಪುಚಾರ ಮರ್ದು ಪೂ ಕಮ್ಮಿ ಆಪುಜವು ಇಜಿನ ಲವಂಗದ ಎಣ್ಣೆ ದೀವೋಡು ಚೂರು ಪರ್ತಿಡು ಚಂಡಿ ಮಲ್ತದು ಎಣ್ಣೆನ ಮಾತ್ರ ಇದೇ ಐದಲ್ಪ ಪುರ ತಾಗೇರೆ ಬಲ್ಲೆ ಅವು ಜೋರು ಉರಿ ಉಂಡು ಲವಂಗದ ಎಣ್ಣೆ. ಬೇತೆ ಕಡೆ ಕೂಲಿಗೆ ಮಾತ್ರ ಒಂದು ಮಲ್ಪೊಡವೇನು ಟಚ್ ಮಲ್ಪೊಡು. ಬೇತೆ ಒಡೆಗ್ಲ ತಾಗುಂಡದೆ ಭಯಂಕರ ಉರಿ ಉಂಡು. ನಿಮ್ಮ ಊರು ಯಾವುದು ಮ್ಯಾಮ್ ಅಂತ ಹೇಳಿದೆ? ನಮ್ಮದು ಮಂಗಳೂರು. ಟೀ ಮಾತ್ರ ಪರ್ನೆ ಅಂದಂದು ಎಂಚಿನ ಕರ್ಮನ ಒಂಜಿ ಪೂಜೆಗಳ ಪೋಯರ ಉಂಡು ಅಂದೆ. ಬೀರ್ ಬೇಗ ಫಸ್ಟ್
ಅಂದು ಡಾಕ್ಟರ್ ಬರ್ಪಿನೇ ಬರಬಾರೆ ಕತೆ ಈರು ಫಸ್ಟ್ ಕೂಲಿದಡೆ ಪೋದು ಬಲ್ಲಿ ಬಕ್ಕ ಪೂಜೆ ಪೋಲೆ ಬಕ್ಕ ಅತ್ತು ಕೂಲಿ ಬೇನೆ ಈರು ಎಂಚ ಪೋಪರೆ ಇಂಕು ಕೂಲಿ ಬೇನೆ ಬಂಡೆ ಇಂಕ್ ಜೋಕುಲು ಬೇನೆ ಬಂಡಲೆ ಆಡ್ರಪ್ಪ ಕೂಲಿದಾರೆ ಪೋಪಿನಿ ಅವಂತೆ ಮರ್ದು ಕೊಡೆ ಕಮ್ಮಿ ಅವಳು. ಮಂಗಳೂರು ಹತ್ತಿರ ಯಾವುದು ಮ್ಯಾಮ್ ನಿಮ್ಮೂರು? ನಮ್ಮದು ಸುರತ್ಕಲ್. ಅಂದು ಅವಂದಿ ಅತ್ ಬೇನೆ ತಡೇರ ಅಬ್ಜ ಹೋಯ್ತಲ್ಲ ಕೂಲಿದ ರಾತ್ರಿ ಜೆಪ್ಪೆರ ಅಬ್ಬಜಿ ಕೂಲಿ ಬೇನೆ ಎಂಕ್ ಜಾಸ್ತಿ ಕೂಲಿ ಬೇನೆ ಬರ್ತೀನಿ ನಾನು ಲವಂಗದೇನೆ ಕಂತಿದ್ದೆ ಗೊತ್ತು ಮ್ಯಾಮ್. ನಿಮ್ದು ಎಲ್ಲಿ ಊರು? ನಿಮ್ಮ ಯಾವ ಊರು? ಚಾನೆಲ್ ಉಂಟಾ ನಿಮ್ಮದು? ಬಪ್ಪು ಶರೀಫವ್ರೆ ಚಾನೆಲ್ ಉಂಟಾ ನಿಮ್ಮದು? ಹೌದಾ, ಬಂದಿದ್ರಾ? ಓಕೆ ಓಕೆ. ಸುಮಾಸಿ ಸಂದ್ ಪನೊಂದುಲ್ಲೇರು ಚಾನಲ್ ಇಲ್ಲ ಮ್ಯಾಮ್. ಓಕೆ ಓಕೆ, ಸಪೋರ್ಟ್ ಮಾಡಿ ಆಯಿತಾ. ಜಿಂಕಿ ಜಿಂಕಿ ತುಹಾರುವೆ. ರಾಯಚೂರು ಮ್ಯಾಮ್. ಹೌದಾ, ನಿಮ್ಮದು ರಾಯಚೂರಾ? ಓಕೆ ಓಕೆ. ಕಣ ಕಣವು ನಿನ್ನ ನಲಿವ ಗುಲಾಬಿ ಹೂವೇ ಮುಗಿಲ ಮೇಲೇರಿ ನಗುವೆ ನನಗೆ. ಸುಮಾಸಿಸ್ ಇನ್ನ ಬೀಡಿದ ಮಾ ಏತ್ పోతుండే బీడి కట్టన షోకుండు బీడి కట్టన అది ఎవరని ఏది పోతుండు. ರಾಯರ ಊರು ರಾಯಚೂರು ಮ್ಯಾಮ್. ಓಕೆ ಓಕೆ. ಸುಮಾ ಅಂದರೆ ಯಾರು ಮ್ಯಾಮ್? ಸುಮಾ ಸಿಸ್ ಇಲ್ಲಿ ನಮ್ಮದು ಇಲ್ಲಿದ್ದಾರಲ್ಲ ಸುಮಾ ಎಚ್ ಅಂತ, ಅವರು ಸುಮಾ ಅಂದರೆ. ಅವ್ರದ್ದು ಕೂಡ ಚಾನಲ್ ಇದೆ ಸುಮಾ ಸಿಸ್ ಇದೆ. ಹಾಗೆ ಅವರು ನಮ್ಮ ಮಂಗಳೂರಿನವರಲ್ಲ, ಹಾಗೆ ನಾವು ತುಳು ಮಾತಾಡೋದು. ನಿಮಗೆ ತುಳು ಬರ್ತದಾ? ಇಲ್ಲ ಅಂತ ಹೇಳ್ತಾರೆ. ಓಕೆ ಓಕೆ. ನಿಮ್ಮ ರಾಯಚೂರಿನಲ್ಲಿ ಎಂತ ಸ್ಪೆಷಲ್ ತಿಂಡಿಯಲ್ಲಿ? ಸ್ವೀಟಲ್ಲಿ ಯಾವುದು ಸ್ಪೆಷಲ್ ಅಂದರೆ ಫೇಮಸ್ ಯಾವುದು ಸ್ವೀಟಲ್ಲಿ ತಿಂಡಿಯಲ್ಲಿ? ಬಟ್ ಅರ್ಥ ಆಗುತ್ತೆ ಮ್ಯಾಮ್. ಓಕೆ ಓಕೆ. ಜೋಳದ ರೊಟ್ಟಿ ಅದು ಊಟದಲ್ಲಿ ಅಲ್ಲ, ಸ್ವೀಟಲ್ಲಿ ಕೇದಾರ್ನಾಥ್ ಅಂತ ಬರುತ್ತೆ. ಕ್ಯಾಟ್ರೆಂಟು ಕದ್ರೆಂಟು ಹೌದಾ? ಅದು ತುಂಬ ಸ್ವೀಟ್. ಹೌದಾ? ಓಕೆ ಓಕೆ. ಲೈಕ್ ಕೊಟ್ಟು ಬಿಡಿ, ಲೈವಿಗೆ ಬಂದವರು ಲೈಕ್ ಕೊಟ್ಟು ಬಿಡಿ. ನಮ್ಮ ಕಡೆ ತುಂಬ ಉಂಟು.
ಲಡ್ಡು, ಜಿಲೇಬಿ, ಮಾಲ್ಪುರಿ ತುಂಬ ಉಂಟು. ಯಾವುದಂತ ಹೇಳೋದು, ಎಲ್ಲ ಸ್ವೀಟ್, ಕ್ಯಾರೆಟ್ ಹಲ್ವಾ ಹಲ್ವಾ ಎಲ್ಲ ಉಂಟು. ಪೇಡ, ಮತ್ತು ತಿಂಡಿಯಲ್ಲಿ ಬನ್ಸು ಅದೆಲ್ಲ ಉಂಟು. ಮಂಜು ಅವ್ರು ಬಂದರು. ಹಾಯ್ ಮಂಜುನಾಥ್ ಅವರೇ, ವೆಲ್ಕಮ್ ಟು ಮೈ ಲೈಫ್. ಮಂಜುನಾಥ್ ಅವರೇ, ನಿಮ್ಮದು ಕಾಫಿ ಆಯಿತಾ? ಎಂತ ಸ್ಪೆಷಲ್? ಬನ್ಸ್, ನೀರು ದೋಸೆ ನಮ್ಮದೆಲ್ಲ, ಮತ್ತು ದೋಸೆ ಐಟಮ್ ಎಲ್ಲ ಫೇಮಸ್. ನಂದು ಕಾಫಿ ಆಯಿತು. ನಿಮ್ಮ ಕಡೆ? ನಮ್ದು ಹೌದು, ನಮಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಯಾವುದಕ್ಕೂ ಕೂಡ. ಕಾಫಿಗೆ, ಟೀಗೆ ಸ್ವೀಟ್ ಐಟಮ್ ಜಾಸ್ತಿ ಇಷ್ಟಪಡ್ತಾರೆ ನಮ್ಮ ಊರಿನಲ್ಲಿ. ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತೇವೆ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಅವರೇ. ಮಂಜುನಾಥ್ ಅವರೇ, ಒಂದು ಚಾನಲ್ ಉಂಟಾ ನೋಡಿ? ಯಾರೆಲ್ಲ ಕೆ ವಿ ಕನ್ನಡ ಇದು ಪಿನ್ ಮಾಡಿದೆಲ್ಲ ಆ ಚಾನಲ್ಗೆ ಕನೆಕ್ಟ್ ಆಗದವರು. ವೆರಿ ಗುಡ್ ಮಾರ್ನಿಂಗ್ ಮಂಜುನಾಥ್ ಅವರೇ. ಚಾನಲ್ ಉಂಟಾ ನಿಮ್ಮದು? ಸಪೋರ್ಟಿಂಗ್ ಐಡಿಯಾ. ನ್ಯೂ ಚಾನಲ್ ಮೇಡಮ್? ಹೌದಾ, ನ್ಯೂ ಚಾನಲಾ? ಶಾರ್ಟ್ ಉಂಟಾ? ಯಾವುದು ರೀಲ್ಸ್ ಹಾಕಿದ್ದೀರಾ? ಯಾವುದಾದ್ರೂ ಹಾಕಿದ್ದೀರಾ ವಿಡಿಯೋ ಏನಾದರೂ? ಅಯ್ಯೋ, ಅದು ಗೊತ್ತಿಲ್ಲ. ಶುಗರ್ ಉಂಟು, ಜಾಸ್ತಿ ಉಂಟ ಇಲ್ವ ಅಂತ ನಂಗೆ ಗೊತ್ತಿಲ್ಲ. ಶುಗರ್ ಇರ್ಬೋದು. ಶುಗರ್ ಈಗ ಯಾರಿಗಿಲ್ಲ ಹೇಳಿ? ಎಲ್ಲ ಕಡೆಗಳಲ್ಲೂ ಶುಗರ್ ಇದೆ ಈಗ. ಶುಗರ್, ಬಿ ಪಿ, ಶುಗರ್ ಎಲ್ಲ ಮಾಮೂಲಿ ಅಲ್ಲ. ಆನ್ ಚಾನಲ್. ಓಕೆ ಮಂಜುನಾಥ್ ಅವರೇ, ಓಕೆ. ಸುಮಾ ಅವರು ಹೋದ್ರು ಶರೀಫ್ ಅವರೇ. ಸುಮಾ ಅವರು ಹೋಗಿರ್ಬೋದು. ಇದ್ರೆ ಅವ್ರು ಮಾತಾಡ್ತಾರೆ. ಕನ್ನಡ ಬರಲ್ವಾ ಅವರಿಗೆ? ಬರ್ತದೆ, ಕನ್ನಡ ಬರ್ತದೆ.
ತುಳುವಲ್ಲೇ ಮಾತಾಡೋದು. ತುಂಬ ಕೆಲವು ಜನ ಇದ್ದಾರೆ ತುಳು ಮಾತಾಡುವವರು. ಕನ್ನಡ ಬರ್ತದೆ ಅವರಿಗೆ. ನಾವು ತುಳು ಮಾತಾಡಿದರೆ ಕನ್ನಡ ಕೂಡ ಮಾತಾಡ್ತೇವೆ ನಾವು. ಹಾಗೆ ತುಳುವಿನವರಿಗೆ ಹೆಚ್ಚು ಜನರಿಗೆ ಕನ್ನಡ ಬರ್ತದೆ. ಮಂಜುನಾಥ್ ಅವರು ಇದ್ದೀರಾ? ಮಂಜುನಾಥ್ ಅವರೇ, ಬ್ಯುಸಿನಾ ನೀವು? ಬ್ಯುಸಿ ಅಂದರೆ ಬೆಳಿಗ್ಗೆ ಅಲ್ಲ, ಇವತ್ತು ಈಗ ಮಕ್ಕಳು ಒಬ್ಬೊಬ್ಬರು ಎದ್ದೇಳ್ತಾ ಇದ್ದಾರೆ. ಕಾಫಿ ಟೀ ಕೊಡಬೇಕು ಅವರಿಗೆ, ತಿಂಡಿ ಕೊಡಬೇಕು. ಹಾಗೆ ಸ್ವಲ್ಪ ಸ್ವಲ್ಪ ಹೋಗಿ ಹೋಗಿ ಬರೋದು. ಹಾಗೆ ಇದ್ದೀನಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ ಮಂಜುನಾಥ್ ಅವರೇ. ಪೊಲೆ ಫ್ರೆಶ್ ಮಾಡ್ಬೇಕು, ಫ್ರೆಶ್ ಮಾಡ್ಕೊಳ್ಳಿ. ಪೊಲೆ ಹಾಂ, ಪೂರಿ 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 ಕೊಡಬೇಕು, ಬೇಗ ಬ್ರಷ್ ಮಾಡ್ಬೇಕು. ದಯ ಏನು ತಿಂಡಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ? ಪೂರಿ ಇವತ್ತು ನಮಗೆ, ಪೂರಿ. ನನ್ನ ಮಗನಿಗೆ ಪೂರಿ ಅಂದರೆ ಇಷ್ಟ, ಅದಕ್ಕೆ ನಾನು ಪೂರಿ ಮಾಡಿದ್ದು ಇವತ್ತು. ದೂರದ ಊರಿಂದ ಹಮ್ಮಿರ ಬಂದ, ಚಕ್ಕಾರಿ ಸೀರೆ ತಂದ, ಅದರಲ್ಲಿ ಇಟ್ಟವನೇ ಈ ನನ್ನ ಮನಸ, ಜೋಪಾನ ಜಾಣೆ ಎಂದ. ನಾದ ಮಕ್ಕಳು ಆ ಮುಂದು
ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು. ನೀ ಮುಡಿದ ಮಲ್ಲಿಗೆ ಹೂವಿನ ಗಂಧ ಕರೆದಂತು ಊರಿಂದ. ಶುರುವಾಯ್ತು ಹೊಸದಂಗ. ಇದು ತಾಳ ತಪ್ಪೋಯ್ತು, ನನಗೆಲ್ಲ ಮರ್ತೋಯ್ತು. ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು. बोले बोले रेशमा बोले बोले काम मन ಬೇಗ ಸವಿತಾ ಅಂತ ಓಹ್ ನಾನು ಬರಲ್ಲ ನಿಮ್ಮ ಮನೆಗೆ ಪೂರಿ. ಬನ್ನಿ ಬನ್ನಿ ಸರ್ ಬನ್ನಿ, ಪೂರಿ ಇದೆ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ಸೈ ಚಂದನ ಮುಂಟರೊಳಗೆ ಉಂಟು ನಮ್ಮ ಜೀವನ. ತೈ ಸೈ ಚಂದನ
ಎಂಟರೊಳಗೆ ಬದುಕು ಎಂಟರೊಳಗೆ ಮರೆತೈ ಕೈ ಕೈ ಸಂಗಮ. ಬಿ ಕಾವ್ಯ ಲಾಗ್ಸ್ ಅವರು ಬಂದರು. ಬಿ ಕಾವ್ಯ ಅವರೇ, ಕಾಫಿ ಆಯ್ತಾ ನಿಮ್ಮದು ಕಾವ್ಯ ಅವರೇ? ಹಲೋ ಅಕ್ಕ ಅಂತಿದೆ. ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಕಾಫಿ ಆಯ್ತಾ ನಿಮ್ಮದು? ವೆಲ್ಕಮ್ ಟು ಮೈ ಲೈವ್. ಥ್ಯಾಂಕ್ ಯು ಅಂತ ಹೇಳ್ತದೆ. ಓಕೆ ಓಕೆ, ನೋಡಿ ಕಾವ್ಯ ಅವರಿಗೆ ಕೆ ಬಿ ಕನ್ನಡ ಲಾಗ್ಸ್ ಇದ್ದಾರೆ, ಇಲ್ಲಿ ಪಿನ್ ಐಡಿಗೆ ಕನೆಕ್ಟ್ ಆಗಿ. ಮತ್ತು ನನಗೆ ಕನೆಕ್ಟ್ ಆಗದಿದ್ದರೆ ನನ್ನ ವೀಡಿಯೋಗೆ ಒಂದು ಕಮೆಂಟ್ ಹಾಕಿ ಬಿಡಿ ಆಯಿತಾ? ನಂದಾಯಿತು, ನಂದು ಪೂರಿ. ನಿಮ್ಗೆ ಎಂತ ತಿಂಡಿ? ಓ ಚಕ್ಕು ಅದಲ್ಲ. ಬರಾಟೆ ಮಸ್ಲಕ್ಕು ಚಾಪರ್ ಅವಲಕ್ಕಿ ಇದು ಪೂರಿ ತಿಂತ ಚಾಯ್ ಅಂತ ಬರ್ತಿದ್ದೆ. ಪೂರಿ ತಿಂತ ಹೂ ಬಕಿಂಕ್ ಅಮ್ಮಮ್ಮ ನಡೆ ಪೋರೆ ಅಮ್ಮಮ್ಮಗ ತೀರುಚಿ ತರಬೇನೆ ಹಾಕೊಂಡು ಸೋಮಶೇಖರ್ ಅವರು ಬಂದರು. ಥ್ಯಾಂಕ್ ಯು ಸೋಮಶೇಖರ್ ಅವರೇ. ಗುಡ್ ಮಾರ್ನಿಂಗ್. ಕಾಫಿ ಆಯಿತು, ನಿಮ್ದಾಯ್ತಾ ಕಾಫಿ? ಎಂಥ ಸ್ಪೆಷಲ್ ಇವತ್ತು ತಿಂಡಿಗೆ? ಸೋಮಶೇಖರ್ ಅವರೇ ಥ್ಯಾಂಕ್ ಯು ಸೋ ಮಚ್, ನೀವು ಬಂದು ಸಪೋರ್ಟ್ ಮಾಡುತ್ತಿರುವುದಕ್ಕೆ. ಜನುಮದ ಗೆಳತಿ
ಚೆನ್ನ ನನ್ನುಸಿರೇ. ಕುಮಾರ್ ತಲ್ವಾರ್ ಅವ್ರು ಬಂದು ಹಾಯ್ ಊಟ ಆಯ್ತಾ ಅಂತ ಕೇಳಿದ್ದಾರೆ. ತಿಂಡಿ ಆಯಿತು, ನಮ್ಮದು ಕಾಫಿ ಆಯಿತು, ತಿಂಡಿ ಆಯಿತು. ನಿಮ್ಮದು ಕಾಫಿ ಆಯಿತಾ? ನಮ್ಮದು ಪೂರಿ ಇವತ್ತು. ಕುಮಾರ್ ಅವರೇ, ನಿಮ್ಗೆ ಏನು ಸ್ಪೆಷಲ್ ಇವತ್ತು ತಿಂಡಿಗೆ? ಸೋಮಶೇಖರ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಅಕ್ಕ, ಬಾಯ್ ಸೋಮಶೇಖರ್ ಅವರೇ, ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಯಿತು ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ. ಆಲೂ ಬಾತಾ? ಓಕೆ ಓಕೆ. ಲಕ್ಷ ಚಾಪರ್ ಬಟ್ ತಿತ್ಕೊಯ್ಯ ನಾಡ್ಬೆ ಒಂದು ಲೈವ್ ಎಂಡ್ ಮಾಡ್ತೇನೆ. ಏನು ಮಾಡಕತ್ತೀರಿ? ಏನಿಲ್ಲ, ನಿಮ್ಮ ಜೊತೆಗೆ ಮಾತಾಡ್ತೇನೆ, ಲೈವಲ್ಲಿ ಇದ್ದೇನೆ, ಮಾತಾಡ್ತಿದ್ದೇನೆ. ಬಿಸಿಲು ಹೆಂಗೈತ್ರಿ? ಒಬ್ಬ ಬಿಸಿಲು ಕೇಳುವುದೇ ಬೇಡ. ಬಿಸಿಲು ಅಂದ್ರೆ ಭಯಂಕರ ಬಿಸಿಲು ಇಲ್ಲಿ. ಈಗ ಸ್ಟಾರ್ಟ್ ಆಯ್ತು ನೋಡಿ, ಈಗಲ್ಲ ಆಗವೇ ಸ್ಟಾರ್ಟ್ ಆಗಿದೆ ಬೆವರ್ಲಿಕ್ಕೆ. ಕೈದೆಕು ಫ್ಯಾನ್ ಪಾಡಿ ಸಿಕ್ಕಿ ಹಾಕೊಂಡು ಫ್ಯಾನ್ ಇಲ್ಲದೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಬಿಸಿಲಿಗೆ. ಶೆಕೆ. ಇಲ್ಲ, ನಾನು ಹೌಸ್ ವೈಫ್, ವರ್ಕ್ ಮಾಡೋದಿಲ್ಲ.
ಹರೀಶ್ ನಾಯ್ಕ ಅವ್ರು ಬಂದರು, ಹೊಸ ಚಾನಲ್ ಅಂತ ಹೇಳ್ತಾ ಇದ್ದಾರೆ. ಯಾರ್ದು ಹರೀಶ್ ನಾಯ್ಕ ಅವರೇ ಹೊಸ ಚಾನಲ್? ನಿಮ್ಮದು ಹೊಸ ಚಾನಲಾ ಹರೀಶ್ ನಾಯ್ಕ ಅವರೇ? ಯಜಮಾನ್ರು ನಮ್ಮ ಯಜಮಾನ್ರು ಇದ್ದಾರೆ, ಕೆಲ್ಸಕ್ಕೆ ಹೋಗಿದ್ದಾರೆ. ಹರೀಶ್ ನಾಯ್ಕ ಅವರೇ, ನಿಮ್ಮದು ಹೊಸ ಚಾನಲಾ? ಚಾನಲ್ ಉಂಟಾ? ಏನು ವರ್ಕ್ ಮಾಡುತ್ತಾರೆ ಅವರು? ಡ್ರೈವರ್. ಹರೀಶ್ ನಾಯ್ಕ ಇಲ್ಲ ಅಂತ ಹೇಳ್ತಾ ಇದ್ರೆ, ಇಲ್ವಾ ಚಾನಲ್ ಇಲ್ವಾ? ನಂದು ಹೇಳಿದ್ದ ಹೊಸ ಚಾನಲ್ ಅಂತ. ಇಲ್ಲಪ್ಪ, ಹೊಸ ಚಾನಲ್ ಅಲ್ಲ, ಒಂದು 4-5 ತಿಂಗಳಾಗ್ತಾ ಬಂತ, 7-8 ತಿಂಗಳಾಗ್ತಾ ಬಂದೇನ. ಮತ್ತೆ ಹರೀಶ್ ನಾಯ್ಕ ಅವರೇ, ಕಾಫಿ ಆಯ್ತಾ ನಿಮ್ಮದು? ಟೀ ಆಯ್ತಾ? ಎಂತ ಸ್ಪೆಷಲ್ ಇವತ್ತು? ಏನು ತಿಂಡಿ ಮಾಡಿದ್ರಿ? ಎಂತ ತಿಂಡಿ ತಿಂದ್ರಿ? ಓಕೆ, ಮತ್ತೆ ಅಂತ ಹೇಳ್ತಾ ಇದ್ರೆ ಮತ್ತೇನಿಲ್ಲ ಕುಮಾರ್ ಅವರಿಗೆ. ನಿಮ್ಮ ಭಾಷೆ ತುಂಬ ಜಾದವ. ನಿಮ್ಮ ಭಾಷೆ ತುಂಬ ಜಡ. ಎಂತಂತ ಅರ್ಥ ಆಗಲಿಲ್ಲ. ಭಾಷೆ ಅಂತ ಗೊತ್ತಾಯ್ತು, ಚೂಬಾ ಜದ ಎಂತಂತ ಗೊತ್ತಿಲ್ಲ. ತುಂಬ ಚಂದ ಅಂತ ಹೇಳಿದ್ರಾ? ತುಂಬ ಚಂದ ಅಂತ ಇರ್ಬೇಕಲ್ಲ. ಹೌದು, ನಮ್ಮ ಭಾಷೆ ತುಂಬ ಚಂದ. ತುಳುನಾಡಲ್ಲ ನಮ್ಮದು, ತುಳುನಾಡೇ ಚಂದ, ನಮ್ಮ ಭಾಷೆಯೇ ಚಂದ, ನಮ್ಮ ಊರೇ ಚಂದ. ಹಾಗೆ ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕನ್ನಡ ಭಾಷೆ ಕರುಣಾನಂದ. ಹಾಗೆ ತುಳು ಭಾಷೆ ಕೂಡ ಚಂದ, ಕನ್ನಡ ಭಾಷೆ ಕೂಡ ಚಂದ, ಎಲ್ಲ ಭಾಷೆ ಕೂಡ ಚಂದವೇ. ಅವರವರಿಗೆ ಅವರವರ ಭಾಷೆ, ಅವರವರ ಊರು ಚಂದ. ಹಾಗೆ ಹೂ ಅಂತ ಹೇಳ್ತಾ ಇದ್ದಾರೆ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕನ್ನಡ ಭಾಷೆ ಕರುಣಾನಂದ. ಉನ್ನತ ಕೀರ್ತಿಯ ಗಳಿಸಿದಂತ ಕನ್ನಡ ನಾಡಿನ ಇತಿಹಾಸ ಚಂದ, ಕನ್ನಡ ನಾಡಿನ ಇತಿಹಾಸ ಚಂದ. ಓಕೆ, ಬಾಯ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕುಮಾರ್ ಅವರೇ, ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹರೀಶ್ ನಾಯ್ಕ್ ತಿಂಡಿ ಜಸ್ಟ್ ಆಯಿತು. ರೊಟ್ಟಿಯಾ? ಹೌದು, ನೀವು ಎಲ್ಲಿಯವರು ಹರೀಶ್ ನಾಯ್ಕ್ ಅವರೇ? ರೊಟ್ಟಿ ಅಂತ ಹೇಳ್ತಾ ಇದ್ದೀರಿ. ಊರು ಯಾವುದು ನಿಮ್ದು ಹರೀಶ್ ಅವರೇ? ನನಗೊಂದು 2 ನಿಮಿಷ ಉಂಟು, ಲೈವ್ ಎಂಡ್ ಮಾಡ್ತೇನೆ. ನಿಮ್ಮದು ಊರು ಯಾವುದು ಹೇಳಿ, ಅಲ್ಲಿವರೆಗೆ ಮಾತಾಡಿ. ನಮಗೆ ಡಿ ಬಾಸ್ ಅಂದರೆ ತುಂಬ ಇಷ್ಟ. ಹೌದಾ? ಡಿ ಬಾಸ್ ಅಂದರೆ ನಮಗೆ ಕೂಡ ಇಷ್ಟವೇ. ಡಿ ಬಾಸ್, ಸುದೀಪ್ ಸರ್, ಪುನೀತ್ ಸರ್, ಅಪ್ಪು ಸರ್, ಅವರೆಲ್ಲ, ಪುನೀತ್ ಮತ್ತು ಅಪ್ಪು ಎಲ್ಲರದ್ದು ಪಿಕ್ಚರ್ ಎಲ್ಲ ತುಂಬ ಇಷ್ಟ ನಮಗೆ ಕೂಡ. ರವಿಚಂದ್ರನ್ ಸರ್ ತುಂಬ ಇನ್ನೂ ಕೂಡ ಇದ್ದಾರೆ ಕೆಲವರು. ಡಿ ಬಾಸ್, ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಏನನು ಮಾತಾಡಿದೆ, ಭಾವನೆ ಬಾಕಿ ಇದೆ. ಕುಮಟ ಸಂತೆಗಳು, ಹೌದಾ? ಕುಮಟವಾ? ಓಕೆ.
ಓಕೆ ಹರೀಶ್ ಅವರೇ, ನಾನು ಲೈವ್ ಎಂಡ್ ಮಾಡ್ತಾ ಇದ್ದೇನೆ. ಓಕೆ ಬಾಯ್, ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಮತ್ತು ಸಂಜೆ 5 ಗಂಟೆಗೆ ಲೈವ್ ಉಂಟು, ಬಂದು ಸಪೋರ್ಟ್ ಮಾಡಿ. ನಂದು ಲೈವ್ ಬೆಳಿಗ್ಗೆ 8 ಗಂಟೆಗೆ, ಸಂಜೆ 5 ಗಂಟೆಗೆ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಓಕೆ, ಧನ್ಯವಾದಗಳು. ಯಾರೆಲ್ಲ ಲೈವಿಗೆ ಬಂದಿದ್ದಾರೆ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಂಜೆ 5 ಗಂಟೆಗೆ ಲೈವಲ್ಲಿ ಸಿಗುವ. ಓಕೆ ಬಾಯ್, ಥ್ಯಾಂಕ್ ಯು ಸೋ ಮಚ್.